ಈ ಚುನಾವಣೆಯಲ್ಲಿ ನೀವೆಲ್ಲರೂ ಹರಸಿ ಮತ ನೀಡಿ ಬಹುಮತದಿಂದ ಆಯ್ಕೆಯಾದ್ರೆ ನಿಮ್ಮೆಲ್ಲರ ಪರವಾಗಿ ವಿಧಾನಸೌಧದಲ್ಲಿ ನಿಂತು ನಿಮ್ಮ ನ್ಯಾಯಕ್ಕೆ ಬೇಕಾಗಿ ನಾನು ಧ್ವನಿಯಾಗ್ತೇನೆ. ಒಂದು ವೇಳೆ ಈ ಚುನಾವಣೆಯಲ್ಲಿ ನಾನು ಸೋತ್ರೆ ಇದೇ ಕ್ಷೇತ್ರದಲ್ಲಿ ಇದ್ದುಕೊಂಡು ನಿಮ್ಮ ಊರಿನ ಪ್ರತಿ ಬೀದಿಯಲ್ಲಿ ನಿಂತು ನಿಮಗಾಗಿ ಅದೇ ಸಾಮಾಜಿಕ ನ್ಯಾಯಕ್ಕಾಗಿ ಬೀದಿಯಲ್ಲಿ ನಿಂತು ನಿಮ್ಮ ಪರವಾಗಿ ಧ್ವನಿಯಾಗಲಿಕ್ಕಿದ್ದೇನೆ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನ ಈ ಸಂದರ್ಭದಲ್ಲಿ ನೀಡ್ತಾ ಇದ್ದೇನೆ.
ಕ್ಷೇತ್ರಕ್ಕೆ 2023ರ ಸಾರ್ವತ್ರಿಕ ಚುನಾವಣೆಗೆ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದ ಅಭ್ಯರ್ಥಿಯಾಗಿ ಘೋಷಣೆಯಾದ ಬಳಿಕ ಪ್ರಥಮ ಬಾರಿಗೆ ನಮ್ಮ ಉಳ್ಳಾಳಕ್ಕೆ ಆಗಮಿಸಿದಂತಹ ಈ ಕ್ಷೇತ್ರದ ಅಭ್ಯರ್ಥಿಯಾದಂತಹ ರಿಯಾಜ್ ಪರಂಗಿಪೇಟೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಪಕ್ಷದ ಆತ್ಮೀಯ ಕೇಡರುಗಳೇ, ನಮ್ಮ ಹಿತೈಷಿಗಳೇ, ನಮ್ಮ ಎಲ್ಲ ಅಭಿಮಾನಿ ಬಂಧುಗಳೇ, ಇವತ್ತು ಬಹಳ ಸಂತಸವಾಗ್ತಾ ಇದೆ ನಮಗೆ. ಯಾಕೆಂತ ಹೇಳಿದರೆ ಬಹುಶಃ ಮುಂಬರುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಇಲ್ಲಿ ಸ್ಪರ್ಧೆ ಮಾಡುವಂತಹ ಅಧಿಕೃತ ಅಭ್ಯರ್ಥಿಯನ್ನು ಘೋಷಣೆ ಮಾಡಿ ಈಗಾಗಲೇ ನಾವು ಚುನಾವಣಾ ಒಂದು ಕಣದಲ್ಲಿದ್ದೇವೆ, ಈ ಒಂದು ಪ್ರಚಾರದಲ್ಲಿಯೂ ಕೂಡ ಇದ್ದೇವೆ. ಅದೇ ರೀತಿ ಮುಂಬರುವ ದಿವಸಗಳಲ್ಲಿ ನೀವೆಲ್ಲರೂ ಕೂಡ ಇದೇ ರೀತಿ ಸಹಕಾರ ಮಾಡುವ ಮೂಲಕ ನಮ್ಮ ಈ ಒಂದು ಅಭ್ಯರ್ಥಿಯನ್ನು ಇಲ್ಲಿಂದ ವಿಧಾನಸಭೆಗೆ ಕಳಿಸಲಿಕ್ಕೆ ತಾವೆಲ್ಲರೂ ಕೂಡ ಶಕ್ತಿ ಮೀರಿ ಶ್ರಮಿಸಬೇಕು. ಆ ಮೂಲಕ ಈ ಒಂದು ಕ್ಷೇತ್ರದ ಕಳೆದ ಹಲವಾರು 1.5 ದಶಕಗಳ ಒಂದು ಸರ್ವಾಧಿಕಾರಿ, ಅದೇ ರೀತಿ ಒಂದು ವಂಶ ಪಾರಂಪರ್ಯ ಆಡಳಿತಕ್ಕೆ ಇತಿಶ್ರೀ ಹಾಕುವ ಮೂಲಕ ಜನರ ಧ್ವನಿಯಾಗಿ ಇಲ್ಲಿನ ಜನರ ಸಮಸ್ಯೆಗಳನ್ನು ಈ ವಿಧಾನಸೌಧದಲ್ಲಿ ಎತ್ತುವ ಮೂಲಕ ಈ ಶಾಸನ ಸಭೆಗೆ ಒಬ್ಬ ಸೂಕ್ತ ಅಭ್ಯರ್ಥಿಯನ್ನು ಕಳಿಸಲಿಕ್ಕೆ ತಾವೆಲ್ಲರೂ ಕೂಡ ಪಣ ತೊಡಬೇಕು ಅಂತ ಮೊದಲನೇದಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಾವಿವಾಗ ಇಲ್ಲಿ ಒಂದು ಯಾವುದೇ ಸಮಾರಂಭಗಳನ್ನು ಏರ್ಪಡಿಸಿಲ್ಲ, ಸರಳವಾದಂತಹ ಒಂದು ಸ್ವೀಕಾರ ಸಮಾರಂಭವನ್ನು ಮಾತ್ರ ಇವತ್ತು ಏರ್ಪಡಿಸಿದ್ದೇವೆ. ಆದರೆ ನಮ್ಮ ನಿರೀಕ್ಷೆಗೂ ಮೀರಿ ನಮ್ಮ ಅಭಿಮಾನಿಗಳು ಈ ಒಂದು ಸ್ವೀಕಾರ ಸಮಾರಂಭಕ್ಕೆ ತಾವೆಲ್ಲರೂ ಕೂಡ ಬಂದಿದ್ದೀರಿ. ನಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ ನಮ್ಮ ಈ ಕಾರ್ಯಕರ್ತರನ್ನು, ಅದೇ ರೀತಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಗೆಳೆಯರನ್ನು ಕೂಡ ಉದ್ದೇಶಿಸಿ ಮಾತನಾಡಬೇಕು ಅಂತ ನಮ್ಮ ಕಾರ್ಯದರ್ಶಿಯವರಾದಂತಹ ಅಭ್ಯರ್ಥಿಯವರು ರಾಷ್ಟ್ರೀಯ ಕಾರ್ಯದರ್ಶಿಯವರು ಆದಂತಹ ರಿಯಾಜ್ ಪರಂಗಿಪೇಟೆ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಈ ಎಲ್ಲ ಸಂಭ್ರಮಕ್ಕೆ, ಈ ಎಲ್ಲ ಅವಕಾಶ ಮಾಡಿಕೊಟ್ಟಂತಹ ಸೃಷ್ಟಿಕರ್ತನನ್ನು ಪ್ರಪ್ರಥಮವಾಗಿ ನೆನೆಸ್ತೇನೆ ಮತ್ತು ಸ್ತುತಿಸ್ತೇನೆ. ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಇವತ್ತು ಈ ಒಂದು ನಮ್ಮ ಪಕ್ಷದ ಕಚೇರಿಗೆ ಪ್ರಪ್ರಥಮವಾಗಿ ಭೇಟಿ ನೀಡುತ್ತಿರುವಂತಹ ಸಂದರ್ಭದಲ್ಲಿ ಈ ಒಂದು ಕ್ಷೇತ್ರದ ಜನರು, ಪಕ್ಷದ ಕಾರ್ಯಕರ್ತರು, ಪಕ್ಷದ ನಾಯಕರು, ಜನಪ್ರತಿನಿಧಿಗಳು ಮತ್ತು ಈ ಊರಿನ ಸಮಗ್ರ ನಾಗರಿಕ ಬಂಧುಗಳು ಇವತ್ತು ನನಗೆ ಅದ್ಧೂರಿಯಾದಂತಹ ಸ್ವಾಗತವನ್ನು ಕೋರಿದ್ದಾರೆ, ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಈ ಒಂದು ಸ್ವಾಗತ ಕಾರ್ಯಕ್ರಮದ ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ರಾಜ್ಯ ಸಮಿತಿಯ ಸದಸ್ಯರಾಗಿರ್ತಕ್ಕಂತಹ ಅತಾವುಲ್ಲಾ ಜೋಕಟ್ಟೆ ಅವರಿದ್ದಾರೆ. ಅತಾವುಲ್ಲಾರವರನ್ನು ನಾವು ಸ್ಮರಿಸಲೇಬೇಕು. ಯಾಕಂತ ಹೇಳಿದರೆ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಚುನಾವಣೆಯ SDP ಪಕ್ಷದ ಚುನಾವಣಾ ಉಸ್ತುವಾರಿಯಾಗಿದ್ದಾರೆ ಅವರು. ಈ ಎಲ್ಲ ಚುನಾವಣೆಯ ಸಮಗ್ರ ಕಾರ್ಯಚಟುವಟಿಕೆಗಳು ಇನ್ಶಾ ಅಲ್ಲಾ ಮುಂದಿನ ದಿನಗಳಲ್ಲಿ ಅತಾವುಲ್ಲಾ ಜೋಕಟ್ಟೆ ಅವರ ಮುಂದಾಳುತ್ವದಲ್ಲಿ ನಡೆಯುತ್ತದೆ. ಅದೇ ರೀತಿ ಇನ್ನೋರ್ವ ರಾಜ್ಯ ಸಮಿತಿ ಸದಸ್ಯರಾದಂತಹ ನವಾಜ್ ಉಳ್ಳಾಲ್ರವರು ಅತಾವುಲ್ಲಾ ಜೋಕಟ್ಟೆ ಅವರಿಗೆ ಜೊತೆಯಾಗಿ ನಿಂತು ಕೆಲಸವನ್ನ ಮಾಡಲಿಕ್ಕಿದ್ದಾರೆ. ಅವರು ಕೂಡ ಈ ಒಂದು ವೇದಿಕೆಯಲ್ಲಿ ಜೊತೆಗಿದ್ದಾರೆ. ನಮ್ಮ ಜಿಲ್ಲಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾದಂತಹ ಅನ್ವರ್ ಸಾದಕ್ ಬಜತ್ತೂರ್ ಅವರೇ, ಪಕ್ಷದ ಜಿಲ್ಲಾ ಉಪಾಧ್ಯಕ್ಷೆಯಾಗಿರ್ತಕ್ಕಂತಹ ಮಿಸ್ರಿಯಾ ಕನ್ನೂರ್ ಅವರೇ, ಇಲ್ಲಿ ನಡೆದಿರ್ತಕ್ಕಂತಹ ಪಕ್ಷದ ಎಲ್ಲ
ಜನಪ್ರತಿನಿಧಿಗಳೇ, ಕ್ಷೇತ್ರ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂತಹ ಇರ್ಷಾದ್ ಅಜ್ಜಿನಡ್ಕರ್ ಅವರೇ, ಸರ್ವ ನಾಗರಿಕರೇ, ಎಲ್ಲ ಗ್ರಾಮ ಪಂಚಾಯತ್ ಮತ್ತು ನಗರಸಭೆಯ ಸದಸ್ಯರುಗಳೇ, ಪಕ್ಷದ ಕ್ಯಾಡರ್ಗಳೇ, ಕಾರ್ಯಕರ್ತರೇ, ಈ ಒಂದು ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಏರ್ತಾ ಇರುವಂತಹ ಸಂದರ್ಭದಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಪ್ರಥಮವಾಗಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ತನ್ನ ಅಭ್ಯರ್ಥಿಯ ಅಧಿಕೃತ ಘೋಷಣೆಯನ್ನ ಮಾಡಿದೆ. ಈ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪಕ್ಷದ ಎಲ್ಲ ನಾಯಕರುಗಳಿಗೆ, ಅದೇ ರೀತಿ ತಳಮಟ್ಟದಲ್ಲಿ ನನ್ನ ಹೆಸರನ್ನು ಸೂಚಿಸಿದಂತಹ ಪಕ್ಷದ ಸರ್ವ ಕಾರ್ಯಕರ್ತ ಮಿತ್ರರಿಗೆ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನ ಬಯಸ್ತಾ ಇದ್ದೇನೆ. ಈ ಒಂದು ಅಭ್ಯರ್ಥಿ ಸ್ಥಾನ ಸಿಗಲಿಕ್ಕೆ ನಾನು ಯಾವುದೇ ಅರ್ಜಿ ಹಾಕಿರಲಿಲ್ಲ ಅಥವಾ ಅಪೇಕ್ಷೆಯೂ ಕೂಡ ಪಟ್ಟಿರಲಿಲ್ಲ. ಯಾವುದೇ ನಾಯಕರ ಕೈಕಾಲು ಹಿಡಿದು ಈ ಒಂದು ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಮಾಡಿ ಅನ್ನುವಂತಹ ಬೇಡಿಕೆಯನ್ನು ಕೂಡ ಇಟ್ಟಿರಲಿಲ್ಲ. ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಂತ ಹೇಳಿದರೆ ಆಂತರಿಕ ಪ್ರಜಾಪ್ರಭುತ್ವವನ್ನು ಹೊಂದಿರತಕ್ಕಂತಹ ಪಕ್ಷ. ಈ ಒಂದು ಆಂತರಿಕ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮಧ್ಯೆ ನಮ್ಮ ಕಾರ್ಯಕರ್ತರು ಸೂಚಿಸಲ್ಪಟ್ಟಂತಹ ಸುಮಾರು 10 ಹೆಸರುಗಳ ಬಗ್ಗೆ ಚರ್ಚೆ ನಡೆದು ಸುದೀರ್ಘವಾದಂತಹ ಚರ್ಚೆಯ ನಂತರ ನನ್ನನ್ನು ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರು ತೀರ್ಮಾನಿಸಿರುವಂತಹ ಕಾರಣಕ್ಕಾಗಿ ಈ ಒಂದು ಅಭ್ಯರ್ಥಿ ಸ್ಥಾನಾರ್ಥಿಯನ್ನ ನಾನು ತಮ್ಮೆಲ್ಲರ ಸಮ್ಮುಖದಲ್ಲಿ ವಹಿಸಿಕೊಳ್ಳಲಿಕ್ಕಿದ್ದೇನೆ. ಪಕ್ಷ ಯಾವ ನಿರೀಕ್ಷೆ, ಯಾವ ಉದ್ದೇಶ ಮತ್ತು ಯಾತಕ್ಕಾಗಿ ಈ ಒಂದು ಕ್ಷೇತ್ರದಲ್ಲಿ ನನ್ನನ್ನೇ ಅಭ್ಯರ್ಥಿಯನ್ನಾಗಿ ಮಾಡಿದೆ ಅನ್ನುವುದರ ಬಗ್ಗೆ ಸಮಗ್ರವಾದಂತಹ ತಿಳುವಳಿಕೆ ಮತ್ತು ಜ್ಞಾನ ನನಗೆ ಮತ್ತು ನನ್ನ ಜೊತೆ ಇರತಕ್ಕಂತಹ ಎಲ್ಲ ನಾಯಕರುಗಳಿಗೆ ಇದೆ. ಆ ಜವಾಬ್ದಾರಿಯನ್ನ 100% ಪೂರ್ತಿಗೊಳಿಸ್ತೇನೆ ಅನ್ನುವಂತಹ ಭರವಸೆಯನ್ನ ಈ ಸಂದರ್ಭದಲ್ಲಿ ನೀಡ್ತಾ ಇದ್ದೇನೆ. ಬಂಧುಗಳೇ, ಚುನಾವಣೆ ಅನ್ನುವಂಥದ್ದು ಬೇರೆಲ್ಲ ಪಕ್ಷಗಳಿಗೆ ಅದು ಅವರ ಪ್ರತಿಷ್ಠೆಯ ಒಂದು ಸ್ಪರ್ಧೆಯಾಗಿರಬಹುದು, ಅಥವಾ ಅವರಿಗೆ ಅದು ಒಂದು ಬಿಸ್ನೆಸ್ ವ್ಯಾಪಾರ ಆಗಿರಬಹುದು, ಅವರ ಸಂಪತ್ತನ್ನು ಏರಿಕೆ ಮಾಡಲಿಕ್ಕಿರುವಂತಹ ಒಂದು ವ್ಯವಸ್ಥೆಯಾಗಿರಬಹುದು, ಅಥವಾ ಒಂದು ಅಜೆಂಡವನ್ನ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ, ಅಥವಾ ಈ ದೇಶದ ಸಂವಿಧಾನದ ಆಶಯದ ಜೊತೆ ಆಟ ಆಡಲಿಕ್ಕಿರುವಂತಹ ಒಂದು ವಸ್ತು ಚುನಾವಣೆಯಾಗಿರಬಹುದು. ಆದರೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಕ್ಕೆ ಚುನಾವಣೆ ಅನ್ನುವಂಥದ್ದು ಒಂದು ಪ್ರತಿಷ್ಠೆಯ ಕನವೂ ಅಲ್ಲ, ಅಥವಾ ಯಾವುದೋ ಒಂದು ವರ್ಗವನ್ನು ಓಲೈಸಲಿಕ್ಕಿರುವಂತಹ ವಸ್ತುವೂ ಅಲ್ಲ, ಅಥವಾ ಈ ದೇಶದ ಸಂವಿಧಾನದ ಜೊತೆ ಚೆಲ್ಲಾಟ ಆಡಲಿಕ್ಕಿರುವಂತಹ ಒಂದು ವಿನಿಮಯವೂ ಕೂಡ ಅಲ್ಲ. ಬದಲಾಗಿ ಶೋಷಣೆಗೆ ಒಳಪಟ್ಟಂತಹ, ಶೋಷಿತ ಸಮುದಾಯಕ್ಕೆ ಅನ್ಯಾಯಕ್ಕೆ ಒಳಗಾದಂತಹ, ಅಕ್ರಮಕ್ಕೆ ಒಳಗಾದಂತಹ ಆ ಒಂದು ಶೋಷಿತ ಸಮುದಾಯದ ಧ್ವನಿಯಾಗಿದ್ದುಕೊಂಡು ಅವರಿಗೆ ಸರ್ವಸ್ವವನ್ನು ಕೂಡ ಧಾರೆ ಎರೆಯುವಂತಹ, ಅವರಿಗೆ ಸಾಮಾಜಿಕ ನ್ಯಾಯವನ್ನ ತೆಗೆಸಿಕೊಡುವಂತಹ, ಅದಕ್ಕೆ ಬೇಕಾಗಿ ರಾತ್ರಿ ಹಗಲು ಅವಿರತವಾಗಿ ಶ್ರಮಿಸುವಂತಹ ಒಂದು ವೇದಿಕೆಯಾಗಿರ್ತದೆ ಈ ಒಂದು ಚುನಾವಣಾ ಕಣ ಅನ್ನೋದನ್ನ ನಾನು ತಿಳ್ಕೊಂಡಿದ್ದೇನೆ ಮತ್ತು ನನ್ನ ಪಕ್ಷ ನನಗೆ ಅದನ್ನೇ ತಿಳಿಸಿಕೊಟ್ಟಿರ್ತದೆ. ಆದ್ದರಿಂದ ಈ ಸಲದ ಚುನಾವಣೆ, ಈ ಒಂದು ಕ್ಷೇತ್ರದಲ್ಲಿ ಯಾರು ಬಹುಸಂಖ್ಯಾತರು ಅಂತ ಕೇಳಿದ್ರೆ ನನ್ನ ಉತ್ತರ ಈ ಮಂಗಳೂರು ವಿಧಾನಸಭಾ ಕ್ಷೇತ್ರ ಮಾತ್ರ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ, ಇಡೀ ಭಾರತ ದೇಶದಲ್ಲಿ ಬಹುಸಂಖ್ಯಾತರು ಯಾರು ಅಂತ ಹೇಳಿದ್ರೆ ಅವರು ಶೋಷಣೆಗೆ ಒಳಗಾದಂತಹ ಶೋಷಿತ ಸಮುದಾಯವಾಗಿರ್ತದೆ, ಗಮನಕ್ಕೆ ಒಳಗಾದಂತಹ ಗಮನಿತ ಸಮುದಾಯವಾಗಿರ್ತದೆ. ಆ ಒಂದು ಶೋಷಿತ ಸಮುದಾಯದ ಧ್ವನಿಯಾಗಿ ಇವತ್ತು ನಾನು ಈ ಒಂದು ಚುನಾವಣಾ ಕಣದಲ್ಲಿದ್ದೇನೆ. ಯಾವುದೇ ಜಾತಿಯ ಹೆಸರಿನಲ್ಲಿ, ಯಾವುದೇ ಮತದ ಹೆಸರಿನಲ್ಲಿ, ಯಾವುದೇ ಧರ್ಮದ ಹೆಸರಿನಲ್ಲಿ ನಾನು ಮತ ಕೇಳುವುದಿಲ್ಲ. ಬದಲಾಗಿ ಈ ಶೋಷಣೆಗೆ ಒಳಗಾದಂತಹ ಅದಷ್ಟು ವ್ಯಕ್ತಿಗಳು, ಅಭಿವೃದ್ಧಿ ನಿರಾಕರಿಸಲ್ಪಟ್ಟಂತಹ, ಹಕ್ಕು ನಿರಾಕರಿಸಲ್ಪಟ್ಟಂತಹ, ನ್ಯಾಯ ನಿರಾಕರಿಸಲ್ಪಟ್ಟಂತಹ ಆ ಎಲ್ಲ ಜನತೆಯೊಂದಿಗೆ ನಾನು ಪ್ರಾಮಾಣಿಕವಾಗಿ ಕೇಳಿಕೊಳ್ಳುವಂಥದ್ದಿಷ್ಟೇ. ಕಳೆದ 70-75 ವರ್ಷಗಳಲ್ಲಿ ನಿರಾಕರಿಸಲ್ಪಟ್ಟಂತಹ ನಿಮ್ಮ ಹಕ್ಕುಗಳನ್ನ, ನಿಮ್ಮ ಸ್ವಾತಂತ್ರ್ಯವನ್ನ, ನಿಮ್ಮ ಪ್ರತಿ ಒಂದು ಸಾಮಾಜಿಕ ನ್ಯಾಯವನ್ನ ಇನ್ಶಾ ಅಲ್ಲಾ ಮುಂದಿನ ದಿನಗಳಲ್ಲಿ ನಾವು ಮುಂದೆ ಇಟ್ಟು ತೆಗೆಸಿಕೊಡುತ್ತೇವೆ. ಭರವಸೆಯ ಮಾತುಗಳನ್ನಾಗಿರ್ತದೆ ಈ ಒಂದು ಸಂದರ್ಭದಲ್ಲಿ ಹೇಳುತ್ತಾ ಇರುವಂತದ್ದು.
ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ನಾಯಕರ ಅಥವಾ ಅಭ್ಯರ್ಥಿಯ ಮಾತು ಅದು ಕೇವಲ ಭರವಸೆಯಲ್ಲ, ಅದು ಬದ್ಧತೆಯಾಗಿರ್ತದೆ. ಆ ಮಾತನ್ನ ನಿರ್ವಹಿಸಲಿಕ್ಕೆ ರಾತ್ರಿ ಹಗಲು ಶ್ರಮ ಪಡ್ಲಿಕ್ಕಿದ್ದೇವೆ ಮತ್ತು ಕೊಟ್ಟ ಮಾತನ್ನ 100% ಉಳಿಸಲಿಕ್ಕಿದ್ದೇವೆ. ಒಂದು ವೇಳೆ ಮಾತು ತಪ್ಪಿದ್ದಲ್ಲಿ ಈ ನಾಗರಿಕ ಬಂಧುಗಳಿಗೆ, ನಮ್ಮ ಜೊತೆ ನಿಂತವರಿಗೆ ಪ್ರಶ್ನಿಸುವಂತಹ ಎಲ್ಲ ಅವಕಾಶವನ್ನ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನೀಡಲಿಕ್ಕಿದೆ. ಇವತ್ತು ಅಭ್ಯರ್ಥಿ ಘೋಷಣೆಯಾದ ಕೂಡಲೇ ಬಹಳಷ್ಟು ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾವುದೋ ಒಂದು ವ್ಯಕ್ತಿಯನ್ನ ಹೇಳಿಕೊಂಡು, ಇನ್ನೊಂದು ಪಕ್ಷದ ಅಭ್ಯರ್ಥಿಯನ್ನ ಹೇಳಿಕೊಂಡು, ಅಥವಾ ಈ ಭಾಗದ ಶಾಸಕರನ್ನು ಸೂಚಿಸಿಕೊಂಡು ಹೇಳ್ತಾ ಇದ್ದಾರೆ ನಿಮ್ಮ ಸ್ಪರ್ಧೆ ಅವರ ವಿರುದ್ಧ ಇವರ ವಿರುದ್ಧ. ನಾನು ಈ ಒಂದು ಅಭ್ಯರ್ಥಿ ಸ್ಥಾನಕ್ಕೆ ಆಯ್ಕೆಯಾದ ದಿನವೇ ಬೆಂಗಳೂರಿನಲ್ಲಿ ನೀಡಿದಂತಹ ಹೇಳಿಕೆ ಏನು ಅಂತ ಹೇಳಿದ್ರೆ, ನನ್ನ ಸ್ಪರ್ಧೆ ಯಾವುದೇ ವ್ಯಕ್ತಿಯ ವಿರುದ್ಧ ಅಲ್ಲ, ಈ ಸಮಾಜದಲ್ಲಿರ್ತಕ್ಕಂತಹ ಫ್ಯಾಸಿಸ್ಟ್ ಮನೋಸ್ಥಿತಿಯ ವಿರುದ್ಧ ಮತ್ತು ತಾರತಮ್ಯ ನೀತಿಯ ವಿರುದ್ಧವಾಗಿರುತ್ತದೆ ನನ್ನ ಸ್ಪರ್ಧೆ. ಯಾವುದೇ ವ್ಯಕ್ತಿ ನಮಗೆ ಪ್ರಶ್ನೆ ಅಲ್ಲ. ಇಲ್ಲಿರ್ತಕ್ಕಂತಹ ಫ್ಯಾಸಿಸ್ಟ್ ಮನೋಸ್ಥಿತಿಯನ್ನ ನಾವು ಮುಂದಿನ ದಿನಗಳಲ್ಲಿ ಕೊನೆಗೊಳಿಸಲಿಕ್ಕಿದ್ದೇವೆ. ಇಲ್ಲಿರ್ತಕ್ಕಂತಹ ತಾರತಮ್ಯ ನೀತಿಯನ್ನ ನಾವು ಕೊನೆಗೊಳಿಸಲಿಕ್ಕಿದ್ದೇವೆ. ಈ ಚುನಾವಣೆಯಲ್ಲಿ ನೀವೆಲ್ಲರೂ ಹರಸಿ ಮತ ನೀಡಿ ಬಹುಮತದಿಂದ ಆಯ್ಕೆಯಾದ್ರೆ ನಿಮ್ಮೆಲ್ಲರ ಪರವಾಗಿ ವಿಧಾನಸೌಧದಲ್ಲಿ ನಿಂತು ನಿಮ್ಮ ನ್ಯಾಯಕ್ಕೆ ಬೇಕಾಗಿ ನಾನು ಧ್ವನಿಯಾಗ್ತೇನೆ. ಒಂದು ವೇಳೆ ಈ ಚುನಾವಣೆಯಲ್ಲಿ ನಾನು ಸೋತ್ರೆ ಇದೇ ಕ್ಷೇತ್ರದಲ್ಲಿ ಇದ್ದುಕೊಂಡು ನಿಮ್ಮ ಊರಿನ ಪ್ರತಿ ಬೀದಿಯಲ್ಲಿ ನಿಂತು ನಿಮಗಾಗಿ, ಅದೇ ಸಾಮಾಜಿಕ ನ್ಯಾಯಕ್ಕಾಗಿ ಬೀದಿಯಲ್ಲಿ ನಿಂತು ನಿಮ್ಮ ಪರವಾಗಿ ಧ್ವನಿಯಾಗ್ಲಿಕ್ಕಿದ್ದೇನೆ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನ ಈ ಸಂದರ್ಭದಲ್ಲಿ ನೀಡ್ತಾ ಇದ್ದೇನೆ. ಈ ಒಂದು ಸಂದರ್ಭದಲ್ಲಿ ನಮ್ಮನ್ನ ಅದ್ದೂರಿಯಾಗಿ ಸ್ವಾಗತಿಸಲಿಕ್ಕೆ ತಯಾರಿ ನಡೆಸಿದಂತಹ ಈ ಒಂದು ಕ್ಷೇತ್ರ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ, ಅದೇ ರೀತಿ ಕ್ಷೇತ್ರ ಸಮಿತಿಯ ಅಧ್ಯಕ್ಷರಾದಂತಹ ಇರ್ಷಾದ್ ಅಜ್ಜಿನಡ್ಕರ್ ಅವರಿಗೆ, ನಮ್ಮ ನಗರ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ, ಅಧ್ಯಕ್ಷರಾದಂತಹ ಅಬ್ಬಾಸ್ AR ರವರಿಗೆ, ಅದೇ ರೀತಿ ವಿವಿಧ ಗ್ರಾಮಗಳಿಂದ ಬಂದಂತಹ ನಮ್ಮ ಬೆಂಬಲಿತರಿಗೆ ಹಾಗೂ ಪಕ್ಷದ ಕ್ಯಾಡರ್ಗಳಿಗೆ, ಈ ಸಂದರ್ಭದಲ್ಲಿ ಜೊತೆಯಾಗಿ ನಿಂತಹ ಸರ್ವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಯನ್ನ, ಧನ್ಯವಾದವನ್ನ ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದು ಈ ಒಂದು ಕಾರ್ಯಕ್ರಮವನ್ನ ಪ್ರಚಾರ ಮಾಡುವಲ್ಲಿ ಮತ್ತು ಮುಂದಿನ ದಿನಗಳಲ್ಲಿ ನಮಗೆ ಸಂಪೂರ್ಣ ಸಹಕಾರವನ್ನ ನೀಡ್ತೀರಿ ಅನ್ನುವಂತಹ ಭರವಸೆಯೊಂದಿಗೆ ಬಂದಂತಹ ಎಲ್ಲ ಮಾಧ್ಯಮ ಮಿತ್ರದವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನ ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಯಾರೆಲ್ಲ ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರವನ್ನ ನೀಡಿದ್ದೀರಾ ತಮಗೂ ಕೂಡ ಧನ್ಯವಾದವನ್ನ ಸಮರ್ಪಿಸುತ್ತಾ ಈ ಒಂದು ಮಾತನ್ನ ಕೊನೆಗೊಳಿಸ್ತಾ ಇದ್ದೇನೆ. ಈ ಸಮಾರಂಭ ಇವತ್ತಿಗೆ ಅಂತ್ಯ ಅಲ್ಲ. ಇಂದಿನಿಂದ ನಮ್ಮ ಸಮಾರಂಭಗಳು, ಸಾರ್ವಜನಿಕ ಸಭೆಗಳು, ರ್ಯಾಲಿಗಳು, ಅದೇ ರೀತಿ ವಿವಿಧ ಬೂತ್ ಸಮಿತಿಯ ನಿರ್ಮಾಣಗಳು ಮುಂದುವರಿಲಿಕ್ಕಿದೆ. ಈ ಒಂದು ಉಳ್ಳಾಲದ SDPI ಕಚೇರಿಯಿಂದ ನಮ್ಮ ಚುನಾವಣೆಯ ಕಾರ್ಯತಂತ್ರಗಳು ಮುಂದಿನ ದಿನಗಳಲ್ಲಿ ಒಂದೊಂದಾಗಿ ಎದುರಾಳಿಗಳನ್ನ ಎದುರಿಸಲಿದೆ ಅನ್ನುವಂತಹ ಸ್ಪಷ್ಟ ಸಂದೇಶದೊಂದಿಗೆ, ಇಲ್ಲ ನಾವು ಸೋಲಲ್ಲ, ಅಂತಿಮ ವಿಜಯ ನಮಗೆಲ್ಲ. ಇಲ್ಲ ನಾವು ಸೋಲಲ್ಲ, ಅಂತಿಮ ವಿಜಯ ನಮಗೆಲ್ಲ. ಇಲ್ಲ ನಾವು ಸೋಲಲ್ಲ, ಅಂತಿಮ ವಿಜಯ ನಮಗೆಲ್ಲ. ಜೈ ಇಂಡಿಯಾ. ಜಿಂದಾಬಾದ್ 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 ಜಿಂದಾಬಾದ್.